ಸಂಸ್ಕಾರ ಭಾರತಿ ಬಂಟ್ವಾಳದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವು ಬಿಸಿ ರೋಡ್ನ ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಕಶೇಕೋಡಿ ಸೂರ್ಯನಾರಾಯಣ್ ಭಟ್ ಅವರು ಮಾತನಾಡಿ, ಮನಸ್ಸಿನ ಮಟ್ಟದಿಂದ ಬುದ್ಧಿಯ ಮಟ್ಟಕ್ಕೆ ಏರುವುದೇ ಗುರುತ್ವ. ಇಂತಹ ಕೆಲಸವನ್ನ ಸಂಸ್ಕಾರ ಭಾರತಿ ಮಾಡಿಕೊಂಡು ಬರುತ್ತಿದೆ ಎಂದು ಹೇಳಿದರು. ಇಂದಿನ ಶಿಕ್ಷಣದಿಂದ ವಿದ್ಯಾವಂತರಾಗುತ್ತಿದ್ದೇವೆ, ಆದರೆ ಹೃದಯವಂತರನ್ನಾಗಿಸುವ ಕೆಲಸ ಈಗಿನ ಶಿಕ್ಷಣಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದರು. ವೇದವೇ ಹಿಂದೂ ಧರ್ಮದ ಮೂಲ ಗ್ರಂಥ. ಹಿಂದೂ ಧರ್ಮ ನಿಂತಿರುವುದು ವೇದಗಳ ಆಧಾರದಲ್ಲೇ. ರಾಮನ ಆದರ್ಶದ ಒಂದು ಅಂಶವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ರಾಮನ ಪೂಜೆ ಮಾಡಿದಂತಾಗ್ತದೆ. ಈ ದೇಶವನ್ನ ಪೂಜೆ ಮಾಡಿದ್ರೆ ಅದು ರಾಮನ ಪೂಜೆಯಾಗ್ತದೆ ಎಂದು ಹೇಳಿದರು. ನಾವು ಕೆಲವು ರಾಜಕಾರಣಿಗಳೆಲ್ಲ ಮಾಡುವಂತಹ ಕಾರ್ಬಾರಗಳನ್ನು ನೋಡಿದ್ರೆ ಯಾಕೆ ರಾಜಕಾರಣ ಇಟ್ಟು ಕೆಟ್ಟು ಹೋಯ್ತಾ ಅಂತ ತಿಳ್ಕೊಳ್ತೇವೆ. ಅಲ್ಲ, ಎಲ್ಲ ಅವರದ್ದು ಯೋಚನೆ ಅಲ್ಲ, ಅವರ ಹಿಂದೆ ಅದನ್ನು ಕೊಡುವಂತವ್ರು ಇದ್ದಾರೆ. IAS ಅಧಿಕಾರಿಗಳು ಯಾರು ಇರ್ತಾರಲ್ಲ, ಅವ್ರ ಯೋಚನೆ ಸಿಕ್ಕಿ ಹಾಕೊಳ್ಳದ ಹಾಗೆ ನೀನೇನೆಲ್ಲ ಮಾಡ್ಬೋದು, ಅದು ಎಲ್ಲವನ್ನು ಹೇಳಿಕೊಡೋರು ಬೇರೆ ಇದ್ದಾರೆ. ಕೊನೆಗೆ ಎಲ್ಲ ಬಿಟ್ಟು ಅವನ ಒಂದು ವೇದಿಕೆಯಲ್ಲಿ ಓದುವಂತಹ ಭಾಷಣ ಇದೆಯಲ್ಲ, ಅದನ್ನು ಬರೆದು ಕೊಡ್ಲಿಕ್ಕೆ ಅಂದ್ರೆ ಅವರದೊಂದು ಪಂಗಡವೇ ಇದೆ. ಅಂದ್ರೆ ಯಾರನ್ನ ವಿದ್ಯಾವಂತರು ಅಂತ ನಾವು ಕರಿತೇವೋ ಅವರು ನಿಜವಾಗಿ ವಿದ್ಯಾವಂತರಲ್ಲ. ಅವರು ಇಂತಹ ಈಗಿನ ವಿದ್ಯಾವಂತರು ಅಂತ ಯಾರನ್ನ ಕರಿತೇವೋ ಅಂತವರ ಒಂದು ಸಲ ಜೀವನವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮದುವೆಗಳು ನಡೀತದಲ್ಲ, ಮದುವೆಗಳು ನೋಡಿದ್ರೆ 1 ತಿಂಗಳು 6 ತಿಂಗಳ ಜೊತೆಗೆ ಬಾಳೋದು ಕಷ್ಟ. ಅವರು ಅದೇ ಅವಿದ್ಯಾವಂತರಾಗಿ ಬಿಟ್ರೆ ಇಡೀ ಜೀವನ ಸಂತೋಷವಾಗಿರ್ತಾರೆ. ಯಾಕೆ ಹೀಗಾಗ್ತಾ ಇದೆ ಅಂತ ಆ ವಿದ್ಯಾವಂತರಿಗೆ ಬದುಕಲಿಕ್ಕೆ ಗೊತ್ತಿಲ್ಲ, ಜೀವನ ಮಾಡ್ಲಿಕ್ಕೆ ಗೊತ್ತಿಲ್ಲ. ಒಂದೇ ಇನ್ನೊಬ್ಬರನ್ನು ಹೇಗೋ ಸೋಲಿಸಿ ತಾನು ಆರಾಮವಾಗಿರೋದು. ಹೊರಗೆ ಕಾಣುವಂತಹ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಚಂದ್ರಶೇಖರ್ ಕೆ ಶೆಟ್ಟಿ ಅವರು ಮಾತನಾಡಿದರು. ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ತೇಜಪ್ಪ ಬಾಚಕೆರೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಹಿರಿಯ ಸಾಧಕರಾದ ಸಮಾಜ ಸೇವಕ ಶೀನಾ ಶೆಟ್ಟಿ, ಹಿರಿಯ ಗ್ರಾಮೀಣ ಪ್ರಸೂತಿ ತಜ್ಞೆ ಗೌರಿ ಪಾಲ್ತಾಚೆ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ವಿಶ್ವವೈದ್ಯ ಶೀನಾ ಪೂಜಾರಿ, ಹಿರಿಯ ಕಲಾವಿದ ಪ್ರೇಮಾನಂದ ಬಿಟ್ಲ ಅವರನ್ನ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಲಾಯಿತು. ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಅಶೋಕ್ ಶೆಟ್ಟಿ ಸರಪಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹ ಸಂಚಾಲಕರಾದ ಮಂಜು ವಿಟ್ಲ, ತಾರನಾಥ್ ಕೊಟ್ಟಾರಿ, ಜನಾರ್ದನ ಅಮ್ಮುಂಜೆ, ವಿಜಯ್ ಶೆಟ್ಟಿ, ಸಂಕಪ್ ಶೆಟ್ಟಿ, ವಿದ್ವಾನ್ ವಿಜಯ್ ಕೃಷ್ಣ ಐತಾಳ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರಸೂತಿ ಶ್ರೀಮತಿ